ಉದ್ಯಮಿ ಸಂಜಯ್ ಕಪೂರ್ ಬಿಟ್ಟ 10,000 ಕೋಟಿ ರೂಪಾಯಿಯ ಆಸ್ತಿ ಟ್ರಸ್ಟ್ ಮಾಡಿ ನನಗೆ ಸೂರು ಇಲ್ಲದಂತೆ ಮಾಡಿದ್ದಾರೆ ಎಂದು ತಾಯಿ ರಾಣಿ ಕಪೂರ್ ದಿಲ್ಲಿ ಹೈಕೋರ್ಟ್ಗೆ ಮನವಿಯನ್ನ ಮಾಡಿದ್ರು. ಸಾವಿಗೀಡಾಗಿರುವ ಸಂಜಯ್ ಕಪೂರ್ ಉದ್ಯಮ ಬೆಳೆಸಿದ್ದಾರೆ ನಿಜ, ಆದರೆ ಅದನ್ನು ಆರಂಭಿಸಿದವರು ನನ್ನ ಗಂಡ. ಅದನ್ನೆಲ್ಲ ಆರ್ಕೆ ಫ್ಯಾಮಿಲಿ ಕುಟುಂಬ ಟ್ರಸ್ಟ್ ಮಾಡಿದ್ದು ನಾನು ನಿಲ್ಲಲು ನೆಲೆಯಿಲ್ಲದ ಪರದೇಶಿಯಾಗುತ್ತೇನೆ ಎಂದು ರಾಣಿ ಕಪೂರ್ ಹೇಳಿದರು. ಆರ್ಕೆ ಫ್ಯಾಮಿಲಿ ಟ್ರಸ್ಟ್ ಮಾಡಲಾಗಿದೆ. ಅದು ನೋಂದಾವಣೆ ಎಂದರೆ 10,000 ಕೋಟಿಯ ಆಸ್ತಿ ಮಗನ ಕೊನೆಯ ಹೆಂಡತಿ ಪ್ರಿಯಾ ಕಪೂರ್ ನಿರ್ವಹಣೆಗೆ ಹೋಗುತ್ತದೆ. ನಾನು ಬೀದಿಗೆ ಬೀಳುತ್ತೇನೆ ಎಂದ ರಾಣಿ ಕಪೂರ್ ಪರ ಅವರ ವಕೀಲರಾದ ವೈಭವ್ ಗಗ್ಗರ್ ವಾದ ಮಾಡಿದ್ರು. ಇದರ ನಡುವೆ 2 ಮಕ್ಕಳೊಂದಿಗೆ ದೂರವಾಗಿದ್ದ ನಟಿ ಕರಿಷ್ಮಾ ಕಪೂರ್ ಕೂಡ ತನಗೆ ಪಾಲು ಬರಬೇಕು ಎಂದು ಕೋರ್ಟ್ ವಾದಕ್ಕೆ ತನ್ನ ವಕೀಲರನ್ನು ಬಿಟ್ಟಿದ್ದಾರೆ. ನಾನು ಹೆಂಡತಿಯರಾದ ಕರಿಷ್ಮಾ ಇಲ್ಲವೇ ಪ್ರಿಯಾರ ವಿರುದ್ಧ ಹೋರಾಟ ಮಾಡುತ್ತಿಲ್ಲ, ಪರವೂ ವಾದ ಮಾಡುತ್ತಿಲ್ಲ, ಮೊಮ್ಮಕ್ಕಳ ಮುಂದಿನ ಬದುಕಿಗಾಗಿ ವಾದ ಮಾಡುವುದಾಗಿಯೂ ಗಗ್ಗರ್ ಹೇಳಿದ್ರು. ತನಗೆ 7 ಮೊಮ್ಮಕ್ಕಳಿದ್ದಾರೆ ಎಂದು ರಾಣಿ ಕಪೂರ್ ಪರ ವಾದಿಸಲಾಯಿತು. See that all our furnitures are number 1 in quality and price. Free delivery with warranty. Think luxury, live luxury. Free delivery with warranty. Tamam finest quality at affordable price. Tamam Furniture World, Uppala, Bandiyod, Udyawar. Now at Mangalore.